ಶ್ರೀ ಉದ್ಯೋಗ ಹಾಗೂ ತಂತ್ರಜ್ಞಾನ ಚಾನಲ್ಗೆ ಸ್ವಾಗತ. ಹೊಸಬ್ರು ಯಾರಾದರೂ ಈ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಹಾಗೆ ಟ್ವಿಟರ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೂ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಉದ್ಯೋಗವನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರತೀಯ ಸೈನ್ಯದಲ್ಲಿ ನೇಮಕಾತಿ ನಡೀತಾ ಇದೆ. ಇದು ಕೋಲಾರದಲ್ಲಿ ನಡೀತಿರೋ ನೇಮಕಾತಿ. ಒಟ್ಟು 13 ಜಿಲ್ಲೆಗಳ ಅಭ್ಯರ್ಥಿಗಳನ್ನ ಇಲ್ಲಿ ಪರಿಗಣಿಸ್ತಾರೆ. ಮಾರ್ಚ್ 2018 2021 ನಡೀತಾ ಇರೋದು ಇದರಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮಂಡ್ಯ, ಮೈಸೂರು ಜಿಲ್ಲೆ, ಬಳ್ಳಾರಿ, ಚಾಮರಾಜನಗರ, ರಾಮನಗರ, ಕೊಡಗು, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೆ ಹಾಸನ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಪುರುಷ ಅಭ್ಯರ್ಥಿಗಳಿಗೆ ಸೇನಾ ನೇಮಕಾತಿಯಲ್ಲಿ ಯಾರಲ್ಲಿ ನಡೆಸ್ತಾರೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅವರ ಹೆಸರನ್ನು ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಬೋದಾಗಿದೆ ಸ್ನೇಹಿತರೆ. ಆನ್ಲೈನ್ ವೆಬ್ಸೈಟ್ ವಿಳಾಸನ ಮುಂದೆ ನಾನು ಕೊಡ್ತೀನಿ. ಇಲ್ಲಿ ಹುದ್ದೆಗಳು ಯಾವುದಿದೆಯಪ್ಪ ಅಂದರೆ, ಭಾರತೀಯ ಸೇನೆಯು ಸೋಲ್ಜರ್ ಜನರಲ್ ಡ್ಯೂಟಿ, ಸೋಲ್ಜರ್ ಟೆಕ್ನಿಕಲ್, ಸೋಲ್ಜರ್ ಟ್ರೇಡ್ಮೆನ್, ಇದಕ್ಕೆ 10ನೇ ತರಗತಿ ಪಾಸಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸೋಲ್ಜರ್ ಟ್ರೇಡ್ಮೆನ್ಸ್ಗೆ 8ನೇ ತರಗತಿ ಪಾಸಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸೋಲ್ಜರ್ ಕ್ಲರ್ಕ್ ಮತ್ತು ಸೋಲ್ಜರ್ ಸ್ಟೋರ್ ಕೀಪರ್ ಮತ್ತು ತಾಂತ್ರಿಕ ಸಹಾಯಕ, ನರ್ಸಿಂಗ್ ಸಹಾಯಕ ಹುದ್ದೆಗಳನ್ನು ನೇಮಿಸ್ಕೊಳ್ತಾ ಇದ್ದಾರೆ. ಸೇನಾ ನೇಮಕಾತಿ ಪರೀಕ್ಷೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳಿಗೆ ವಯಸ್ಸು 17 ವರ್ಷ 6 ತಿಂಗಳಿಂದ ಕನಿಷ್ಠ ಇರಬೇಕು. ಹಾಗೆಯೇ ಗರಿಷ್ಠ 23 ವರ್ಷ ಮೀರಿರಬಾರ್ದು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಈ ನೇಮಕಾತಿಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು, ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು www.joinindianarmy.nic ವೆಬ್ಸೈಟ್ ಮೂಲಕ ಆನ್ಲೈನ್ ಮುಖಾಂತರ ನೋಂದಾಯಿಸಿಕೊಳ್ಬೇಕಾಗುತ್ತೆ. ಹಾಗೆ ನೇಮಕಾತಿಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ನೋಂದಾಯಿಸಿಕೊಂಡ ಅಭ್ಯರ್ಥಿಗಳು ಇಮೇಲ್ ವಿಳಾಸಕ್ಕೆ ಪ್ರವೇಶ ಪತ್ರಗಳನ್ನು ಕಳಿಸ್ಕೊಡ್ತಾರೆ. ಅಭ್ಯರ್ಥಿಯು ಅಗತ್ಯ ದಾಖಲೆಗಳೊಂದಿಗೆ ನಿಗದಿತ ದಿನಾಂಕದಂದು ನೀವು ಅಲ್ಲಿ ಹಾಜರಾಗಬೇಕಾಗುತ್ತೆ ಸ್ನೇಹಿತರೆ. ವೇಕೆನ್ಸಿ ಡೀಟೇಲ್ಸ್ಗಳೇನಿದೆಯಪ್ಪ ಅಂದರೆ, ಇಂಡಿಯನ್ ಆರ್ಮಿ ರಿಕ್ರೂಟ್ಮೆಂಟ್ 2021 ವೇಕೆನ್ಸಿ ಡೀಟೇಲ್ಸು. ಇಂಡಸ್ಟ್ರಿ ಇಂಡಿಯನ್ ಆರ್ಮಿ, ಗೌರ್ಮೆಂಟ್ ಆಫ್ ಇಂಡಿಯಾ, ವರ್ಕಿಂಗ್ ಪ್ಲೇಸು ಇಂಡಿಯಾ, ನೇಮ್ ಆಫ್ ದಿ ಪೋಸ್ಟು ವೇರಿಯಸ್ ಪೋಸ್ಟ್ಗಳಿದೆ. ಹಾಗೆಯೇ ನಂಬರ್ ಆಫ್ ಪೋಸ್ಟು ನಾಟ್ ಮೆನ್ಷನ್ಡ್ ಅಂತ ಕೊಟ್ಟಿರ್ತಾರೆ. ಸ್ಯಾಲ್ರಿ 18,000 ಇಟ್ಟಿರ್ತಾರೆ. ಅಪ್ಲಿಕೇಶನ್ ಫೀಸ್ ನಾಟ್ ಅಪ್ಲಿಕಬಲ್ ಅಂತ ಹೇಳ್ತಿದ್ದಾರೆ. ಹಾಗೆ ಇಂಡಿಯನ್ ಆರ್ಮಿ ರಿಕ್ರೂಟ್ಮೆಂಟ್ 2021 ಎಲಿಜಿಬಲ್ ಕ್ರೈಟೀರಿಯಾ ಕ್ವಾಲಿಫಿಕೇಷನ್ನು 8 ಮತ್ತು 10ನೇ ತರಗತಿ ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಎಕ್ಸ್ಪೀರಿಯನ್ಸ್ ನಾಟ್ ಅಪ್ಲಿಕಬಲ್ ಅಂತ ಹೇಳ್ತಿದ್ದಾರೆ. ಹಾಗೆ ಏಜ್ ಲಿಮಿಟ್ಟು ಮಿನಿಮಮ್ 17 ವರ್ಷ 6 ತಿಂಗಳು, ಹಾಗೆ ಮ್ಯಾಕ್ಸಿಮಮ್ 23 ವರ್ಷ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ಗಳು ಕೊಟ್ಟಿದ್ದಾರೆ ಸ್ನೇಹಿತರೆ. ಸ್ಟಾರ್ಟಿಂಗ್ ಡೇಟ್ ಬಂದು ಅಪ್ಲಿಕೇಶನ್ ಹಾಕಲಿಕ್ಕೆ 13 ಮಾರ್ಚ್ 2021 ಅಂದರೆ ನೋಂದಾಯಿಸ್ಕೊಳ್ಳಿಕ್ಕೆ. ಲಾಸ್ಟ್ ಡೇಟು 26 ಏಪ್ರಿಲ್ 2021 ಆಗಿದೆ. ಹಾಗೆ ರ್ಯಾಲಿ ಡೇಟು 7 ಮೇ 2021 ಇಂದ 12 ಮೇ 2021 ಒಳಗಡೆ ನಡೆಯುತ್ತೆ. ಇದು ಪ್ಲೇಸು ವಿಶ್ವೇಶ್ವರಯ್ಯ ಸ್ಟೇಡಿಯಂ, ಕೋಲಾರದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಈ ಹುದ್ದೆಗಳನ್ನ ಅಪ್ಲೈ ಮಾಡಲಿಕ್ಕೆ ವೆಬ್ಸೈಟ್ ಲಿಂಕ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಕೊಟ್ಟಿರ್ತೀನಿ, ಅಲ್ಲೂ ಸಹ ನೋಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಆಲ್ ಅಂತ ಲೈಕ್ ಮಾಡ್ಕೊಳ್ಳಿ. ನಾವು ಹಾಕುವ ಹುದ್ದೆಗಳ ಮಾಹಿತಿ ನಿಮಗೆ ಬೇಗ ತಲುಪುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ.